ಇವಾಗ ಏನಿದ್ರು ಸ್ಮಾರ್ಟ್ ಫೋನ್ ಜಮಾನ. ಕೋವಿಡ್ನಿಂದ ಸ್ಮಾರ್ಟ್ ಫೋನ್ ಮೂಲಕ ಆನ್ಲೈನ್ ತರಗತಿ ಶುರುವಾಗಿದೆ. ಆದರೆ ಎಲ್ಲ ಮಕ್ಕಳಿಗೆ ಮೊಬೈಲ್ ಖರೀದಿ ಮಾಡುವುದು ಕಷ್ಟ. ಹೀಗಾಗಿ ಹಳ್ಳಿ ಮಕ್ಕಳು ಆನ್ಲೈನ್ ಶಿಕ್ಷಣದಿಂದ ವಂಚಿತರಾಗಬಾರದು ಅಂತ 3 ವಿದ್ಯಾರ್ಥಿನಿಯರು ಸ್ಮಾರ್ಟ್ ಫೋನ್ ದಾನ ಮಾಡುವ ಕೆಲಸ ಮಾಡ್ತಾ ಇದ್ದಾರೆ. ಈ 3 ವಿದ್ಯಾರ್ಥಿನಿಯರ ಹೆಸರು ಅವನಿ, ಕೇಕಿ, ಅದಿತ್ರಿ. 3 ಉಡುಪಿಯ ಖಾಸಗಿ ಕಾಲೇಜೊಂದರಲ್ಲಿ ಪಿಯುಸಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಕೋವಿಡ್ ಸಂಕಷ್ಟದ ಸಮಯದಲ್ಲಿ ಸಮಾಜಕ್ಕೆ ಏನಾದ್ರೂ ಸೇವೆ ಮಾಡಬೇಕು ಅಂತ 3 ಥಿಂಕ್ ಮಾಡಿದಾಗ ಇವರಿಗೆ ಹೊಳೆದದ್ದು ಸ್ಮಾರ್ಟ್ ಫೋನ್ ಗಿಫ್ಟ್ ಮಾಡೋ ಕೆಲಸ. ಉಡುಪಿಯ ಗ್ರಾಮೀಣ ಭಾಗದ ಶಾಲೆಯೊಂದರಲ್ಲಿ ಆನ್ಲೈನ್ ತರಗತಿಯಲ್ಲಿದ್ದ ಮಕ್ಕಳನ್ನ ಸರ್ವೆ ಮಾಡಿದಾಗ ಕೆಲವು ಮಕ್ಕಳಲ್ಲಿ ಮೊಬೈಲ್ ಇಲ್ಲದೆ ಇರೋದು ಕಂಡುಬಂತು. ಅಲ್ಲಿಂದ ಹಳ್ಳಿ ಮಕ್ಕಳು ಆನ್ಲೈನ್ ಶಿಕ್ಷಣ ವಂಚಿತರಾಗಬಾರದು ಅಂತ 3 ವಿದ್ಯಾರ್ಥಿನಿಯರು ಶಾಲೆಗೆ ತೆರಳಿ ಮೊಬೈಲ್ ಗಿಫ್ಟ್ ಮಾಡೋ ಕೆಲಸ ಶುರು ಮಾಡಿಕೊಂಡ್ರು. ನಾವು ಫ್ರೆಂಡ್ಸ್ ಮನೇಲಿರುವಾಗ ಒಂದು ಸಮಾಜ ಸೇವೆ ಮಾಡಬೇಕಂತ ಒಂದು ಮನಸ್ಸಲ್ಲಿತ್ತು. ಹಾಗಾಗಿ ನಾವು ದೊಡ್ಡವರನ್ನು ಸ್ವಲ್ಪ ಕೇಳಿ ಅವರು ಹೇಳಿದ್ದು ನಮಗೆ ಅಂದರೆ ಕೋವಿಡ್ ಸಮಯದಲ್ಲಿ ಆನ್ಲೈನ್ ಎಜುಕೇಷನ್ ಈಗ ತುಂಬ ಇದರಲ್ಲಿದೆ. ಅದಕ್ಕೆ ಸ್ಟೂಡೆಂಟ್ಸಿಗೆ ನಾವು ಇದು ಬೇಸಿಕ್ ಸ್ಮಾರ್ಟ್ ಫೋನ್ ಕೊಟ್ಟರೆ ಅವ್ರಿಗೆ ತುಂಬ ಹೆಲ್ಪ್ ಆಗ್ತದೆ ಅಂತ ಇದು ಒಂದು ಕಾನ್ಸೆಪ್ಟ್ ನಾವು ಹಾಕಿದರೆ ಒಳ್ಳೆಯದಾಗ್ತದಂತ ಅದಕ್ಕೆ ನಾವು ಹೀಗಾಗಿ ಇದು ಕ್ಯಾಂಪೇನನ್ನು ಶುರು ಮಾಡಿದ್ವಿ. ಎಷ್ಟು ಕಲೆಕ್ಟ್ ಮಾಡಿದ್ರಿ? ಎಷ್ಟು ಜನಕ್ಕೆ ಮೊಬೈಲ್ ಕೊಟ್ರಿ? ನಾವು ಫಂಡ್ಸ್ ಒಂದು 1 ಲ್ಯಾಕ್ಕಿಂತ ಜಾಸ್ತಿ ಬಂದಿದ್ದು. ಅದರಿಂದ ಈಗ ಒಂದು 47 ಫೋನ್ಸ್ ನಾವು ಸ್ಟೂಡೆಂಟ್ಸಿಗೆ ಕೊಟ್ಟಿದ್ದೇವೆ. ಮತ್ತು ರೂರಲ್ ಏರಿಯಾದಲ್ಲಿ ಹಾಗೆ ಅಂದರೆ ಚೇರ್ಕಾಡಿ, ನಿಟ್ಟೂರು ಹಾಗೆ ಎಲ್ಲ ಅದು ಪ್ಲೇಸಲ್ಲಿ ನಾವು ಸ್ಕೂಲ್ಸನ್ನು ಟಾರ್ಗೆಟ್ ಮಾಡ್ತೇವೆ. ಆರಂಭದಲ್ಲಿ ಪೋಷಕರ ಸಹಕಾರ ಪಡೆದುಕೊಂಡು ಪಾಕೆಟ್ ಮನಿ ಮೂಲಕ ಜಿಲ್ಲೆಯ ಚೇರ್ಕಾಡಿ ಸ್ಕೂಲ್ನಲ್ಲಿ 10 ಮಕ್ಕಳಿಗೆ ಮೊಬೈಲ್ ಗಿಫ್ಟ್ ಮಾಡಿದ್ರು. ಅನಂತರ ಸಾಮಾಜಿಕ ಜಾಲತಾಣದಲ್ಲಿ ಗ್ರೂಪ್ ಮಾಡಿ ಡೋನರ್ ಮೂಲಕ ತೀರಾ ಗ್ರಾಮೀಣ ಶಾಲೆಯನ್ನ ಗುರುತಿಸಿ ಸುಮಾರು 47 ಮೊಬೈಲ್ಗಳನ್ನು ವಿದ್ಯಾರ್ಥಿಗಳಿಗೆ ಗಿಫ್ಟ್ ಮೂಲಕ ನೀಡಿದ್ದಾರೆ. ಕೋವಿಡ್ ಹಿನ್ನೆಲೆಯಲ್ಲಿ ಎಲ್ಲ ಕಡೆ ಆನ್ಲೈನ್ ಶಿಕ್ಷಣ, ಮಕ್ಕಳು ಶಾಲೆ ಕಡೆ ಹೋಗುವಾಗಿಲ್ಲ, ಆನ್ಲೈನ್ ಶಿಕ್ಷಣ ನಡೀತಾ ಇದೆ. ಸ್ವಲ್ಪ ಆರ್ಥಿಕ ಸಂಕಷ್ಟದಲ್ಲಿರುವವರಿಗೆ ಮೊಬೈಲ್ನ ಅವಶ್ಯಕತೆ ಬಹಳಷ್ಟಿತ್ತು. ಆ ಅವಶ್ಯಕತೆಯನ್ನು ಪೂರೈಸುವುದಕ್ಕಾಗಿ ಅದಿತ್ರಿಯವರು, ಅವನಿಯವರು ಮತ್ತು ಕೇಕಿ ಇವರು ಮುಂದೆ ಬಂದು ಅವರ ಪೋಷಕರು ಹಾಗೂ ದಾನಿಗಳ ಸಹಾಯದಿಂದ ಹಳ್ಳಿ ಪ್ರದೇಶದ ಆರ್ಥಿಕವಾಗಿ ಹಿಂದುಳಿತಕ್ಕಂತಹ ಮಕ್ಕಳಿಗೆ 10 ಮಂದಿ ವಿದ್ಯಾರ್ಥಿಗಳಿಗೆ ಮೊಬೈಲನ್ನು ನೀಡಿರ್ತಕ್ಕಂಥದ್ದು. ಇವರ ಸಮಾಜಮುಖಿ ಕೆಲಸಕ್ಕೆ ಮಕ್ಕಳ ಪೋಷಕರು ಫಿದಾ ಹಾಕಿದ್ದು ಒಂದಿಷ್ಟು ಹೆಲ್ಪ್ ಮಾಡಿದ್ದಾರೆ. ಜೊತೆಗೆ ದಾನಿಗಳು ಕೂಡ ವಿದ್ಯಾರ್ಥಿಗಳ ಕೆಲಸಕ್ಕೆ ಶಾಬಾಸ್ ಅಂದಿದ್ದಾರೆ. ಡೊನೇಷನ್ ಬಂದ್ರೆ ಇನ್ನಷ್ಟು ಮೊಬೈಲ್ ಕೊಡೋ ಹುರುಪಲ್ಲಿರೋ ವಿದ್ಯಾರ್ಥಿನಿಯರ ಸೇವಾ ಮನೋಭಾವಕ್ಕೆ ನಮ್ಮದೊಂದು ಹ್ಯಾಟ್ಸ್ ಆಫ್. ಪಲ್ಲವಿ ಸಂತೋಷ್, ವಿ4 ನ್ಯೂಸ್ 24/7 ಉಡುಪಿ.